ಶ್ರೀಕೃಷ್ಣ ಮಠದಲ್ಲಿ ಉತ್ಥಾನ ದ್ವಾದಶಿಯಂದು ದೇವರು ಗರ್ಭಗುಡಿಯಿಂದ ಹೊರಬಂದು ತೆಪ್ಪೋತ್ಸವದೊಂದಿಗೆ ಲಕ್ಷದೀಪೋತ್ಸವ ನಡೆಯಿತು. ಸಾವಿರಾರು ಮಂದಿ ಭಕ್ತರು ಈ ಸಂದರ್ಭದಲ್ಲಿ ದೀಪ ಬೆಳಗಿಸಿ ಪ್ರಸನ್ನರಾದರು. ಇದೇ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನ ರಥದಲ್ಲಿರಿಸಿ ರಥ ಬೀದಿಯಲ್ಲಿ ಪ್ರದಕ್ಷಿಣೆ ಹಾಕಲಾಯಿತು. ದೂರದೂರಿನಿಂದ ಆಗಮಿಸಿದ ಶ್ರೀಕೃಷ್ಣನ ಭಕ್ತರು ದೀಪ ಬೆಳಗಿಸಿ ರಥವನ್ನು ಎಳೆದು ಸಂಭ್ರಮಿಸಿದರು. ಬೆಳಗಿನ ಸಮಯದಲ್ಲಿ ಪರ್ಯಾಯ ಶ್ರೀ ಅದಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥರು ತುಳಸಿ ಪೂಜೆಯನ್ನು ನೆರವೇರಿಸಿದರು. ಉತ್ಸವದಲ್ಲಿ ಪರ್ಯಾಯ ಅದಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಪರ್ಯಾಯ ಪೀಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು, ಕೃಷ್ಣಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಪಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಕಾಡಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹಾಗೂ ಪಲಿಮಾರು ಕಿರಿಯ ಮಠಾಧೀಶರಾದ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ಉಡುಪಿಯ ಈ ಒಂದು ಪರಿಸರದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗ್ತಾಯಿದೆ. ಲಕ್ಷದೀಪೋತ್ಸವ ಅಂದರೆ ಇವತ್ತು ದೇವರು ಯೋಗ ನಿದ್ರೆಯಿಂದ ಏಳುವ ದಿವಸ ಅಂತ ಕರೀತಾರೆ. ಉತ್ಥಾನ ದ್ವಾದಶಿ ಅಂತ ಕರೆಯುವುದು. ಚಾತುರ್ಮಾಸ್ಯವನ್ನು ಮುಗಿಸಿ ದೇವರು ಇವತ್ತು ಎದ್ದು ಆ ದೇವರನ್ನು ಉತ್ಸವದ ಮೂಲಕ ರಥದಲ್ಲಿ ಕುಳ್ಳಿರಿಸಿ ಉತ್ಸವದ ಮೂಲಕ ರಥಬೀದಿಯಲ್ಲಿ ಕೊಂಡೊಯ್ಯುವ ಒಂದು ಪವಿತ್ರವಾದ ದಿವಸ ಲಕ್ಷದೀಪೋತ್ಸವ ಅಂತ ಹೇಳ್ತಾರೆ. ದೀಪೋತ್ಸವದ ಮೂಲಕ ದೇವರನ್ನು ಆರಾಧನೆ ಮಾಡ್ತಕ್ಕಂತಹ ಅತ್ಯಂತ ಪರ್ವಕಾಲ. ಎಲ್ಲ ಉಡುಪಿಯ ಜನರು ಸಂಭ್ರಮದಿಂದ ಈ ಒಂದು ಧಾರ್ಮಿಕವಾದ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ಎಲ್ಲ ಜನರಿಗೂ ಉಡುಪಿಯ ಜನತೆಗೂ ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ.